ಹೆಮ್ಮೆಯ ದಿನ ಇದು. ಶ್ರೀಧರಿಯವರು ಹೇಳಿದ ಹಾಗೆ ಪತ್ರಿಕೋದ್ಯಮ ವಿಭಾಗ ಅದೊಂದು ದೊಡ್ಡ ಸವಾಲಿನ ಕ್ಷೇತ್ರ. ಅದು ಒಂದು ರೀತಿಯಲ್ಲಿ ನಮ್ಮ ದೇಶಕ್ಕೆ ವಿರೋಧವಾಗಿ ಯೋಚನೆ ಮಾಡುವವರೇ ಪತ್ರಿಕೋದ್ಯಮ ವಿಭಾಗದಲ್ಲಿದ್ದಂಥದ್ದು. ಅದಕ್ಕೋಸ್ಕರ ದೇಶದ ಪರವಾಗಿ ಯೋಚನೆ ಮಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವು ಪತ್ರಿಕೋದ್ಯಮ ವಿಭಾಗವನ್ನು ಪ್ರಾರಂಭ ಮಾಡಿರೋದು. ಈ ವರ್ಷ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ಸ್ಥಾನ ಆ ಜರ್ನಲಿಸಮ್ ವಿಭಾಗದಲ್ಲಿ ಪಡೆದಿರುವಂಥ ದಿವ್ಯಶ್ರೀ ಅವರು ನಮ್ಮ ಸಂಸ್ಥೆಗೆ ಒಂದು ದೊಡ್ಡ ಹೆಮ್ಮೆಯನ್ನು ತಂದಿದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು. ಅಷ್ಟು ಸುಲಭದ ಕ್ಷೇತ್ರ ಅಲ್ಲ ಇದು. ಸವಾಲುಗಳು, ವಿಪರೀತ ಸವಾಲುಗಳಿರುವಂಥ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ದಿವ್ಯಶ್ರೀಯವರು ಮಾಡಿದಂಥ ಸಾಧನೆ ಅದು ಅಭಿನಂದನೀಯ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆ ಕ್ಷೇತ್ರದಲ್ಲಿ ಎಲ್ಲವರೆಗೂ ತಲುಪ್ಬೋದು. ಅದು ರಾಷ್ಟ್ರ ಮಟ್ಟಕ್ಕೆ ತಲುಪ್ಬೋದು, ಅದು ವಿಶ್ವದ ಮಟ್ಟಕ್ಕೂ ತಲುಪ್ಬೋದು. ಅದು ನಮ್ಮ ದೇಶದ ಜನರಲ್ಲಿ ಆ ತಾಕತ್ತಿದೆ, ಆ ಶಕ್ತಿನೂ ಇದೆ, ಆ ರೀತಿಯ ಜೀನ್ಸ್ ನಮ್ಮಲ್ಲಿರುವಂಥದ್ದು. ಅದಕ್ಕೋಸ್ಕರ ಆ ಮಟ್ಟಕ್ಕೆ ಅವರು ಏರು ಹಾಗೆ ಮಹಾಲಿಂಗೇಶ್ವರ ದೇವರು ಅವರಿಗೆ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಧನಾತ್ಮಕವಾದಂಥ ಪತ್ರಿಕೋದ್ಯಮ ಹೇಳುವಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ನಾವು ಅಂದಿನಿಂದ ತೊಡಗಿ ಇಂದಿನವರೆಗೂ ಸಹ ಸಮಾಜದಲ್ಲಿ ಆಗ್ತಾ ಇರುವಂಥ ಒಳ್ಳೆಯ ಸಂಗತಿಗಳನ್ನು ನಾವು ಜನಕ್ಕೆ ತೋರಿಸಬೇಕು ಅಂತ. ವಿಶೇಷವಾಗಿ ಈ ವರ್ಷ ನಾವು ಅದಕ್ಕೆ ಬೇಕಾಗಿ ಒಂದು ವಿಶೇಷ ಯೋಜನೆಯನ್ನು ಹಾಕಿದೆವು. ಅದು ಪ್ರತಿ ಒಂದು ಕಾರ್ಯಕ್ರಮ ಹಾಗೂ ವಿಶೇಷವಾದಂಥ ಕಾರ್ಯಕ್ರಮ ಕಾಲೇಜಿನಲ್ಲಿ ಆಗುವಾಗ ನಮ್ಮ ಸಂಸ್ಥೆಯಲ್ಲಿ ಕಲಿತವರಿರ್ಬೋದು, ನಮ್ಮ ಪರಿಸರ ಇರ್ಬೋದು, ಯಾರು ವಿಶೇಷವಾದ ಸಾಧನೆ ಮಾಡಿದ ಅವರನ್ನು ಕರೆದು ಗುರುತಿಸುವಂಥದ್ದು, ಅವರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಡುವಂಥದ್ದು. ಇವತ್ತು ಆ ಕೆಲಸವನ್ನು ಸಹ ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಆದಂಥ ಒಂದು ಉತ್ಸವದಲ್ಲಿ ವೆಂಕಮ್ಮ ಅಂತ ಕುಮ್ರದಲ್ಲಿ ಇರುವಂಥ ತುಂಬ 80ರ ಪ್ರಾಯದ ಹೆಚ್ಚು ಕಡಿಮೆ ಒಬ್ಬರು ಅಜ್ಜಿ 2000 ಹೆರಿಗೆ 2000ಕ್ಕಿಂತ ಹೆಚ್ಚು ಹೆರಿಗೆಗಳನ್ನು ಮಾಡಿಸಿದಂಥ ಒಬ್ಬಳು ಹೆಂಗಮ್ಮ ಪುಣ್ಯಾತ್ಗಿತಿ, ಆಕೆಯನ್ನು ನಾವು ಸನ್ಮಾನ ಮಾಡಿದ್ದೇವೆ. ಅವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ಅಂದರೆ ಈ ರೀತಿ ಯಾರು ಸಾಮಾಜಿಕವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಅವರನ್ನು ಗುರುತಿಸಿ ಸಮಾಜಕ್ಕೆ ತೋರಿಸುವಂಥದ್ದು ನಮ್ಮ ಉದ್ದೇಶ. ಅದನ್ನು ಇವತ್ತು ನಮ್ಮ ವಿದ್ಯಾರ್ಥಿಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸಹ ನಮಗೆ ಒಂದು ವಿಭಾಗಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ. ಇನ್ನು ಮುಂದೆ ನಮ್ಮ ಅತಿಥಿಗಳು ಇಬ್ಬರಿದ್ದಾರೆ. ಅವರಲ್ಲಿ ಒಬ್ಬರು ಶ್ರೀರಾಮ ತಲೆಂಗಳವರು ನಮ್ಮ ಹಿರಿಯ ವಿದ್ಯಾರ್ಥಿ ಸಂಸ್ಥೆಯ, ಅವರೊಂದು 2 ಮಾತನ್ನು ಹೇಳಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಬಹಳ ಹೆಮ್ಮೆಯ ದಿನ. ನಮ್ಮ ವಿವೇಕಾನಂದ ವಿದ್ಯಾಲಯದ ವಿದ್ಯಾರ್ಥಿ ಜರ್ನಲಿಸಮ್ನಲ್ಲಿ ವಿಶೇಷ ರೀತಿಯ ರ್ಯಾಂಕನ್ನು ಪಡೆದಿದ್ದಾರೆ. ಅವರಿಗೆ ಅವರ ಮುಂದಿನ ಔದ್ಯೋಗಿಕ ಜೀವನದಲ್ಲಿ ಎಲ್ಲ ವಿಧ ಯಶಸ್ಸನ್ನು ಕೋರ್ತೇನೆ. ನಮ್ಮ ಭಾರತ ದೇಶಕ್ಕೆ ಪತ್ರಿಕೋದ್ಯಮ ಅನ್ನೋದು ಒಂದು ಸವಾಲಾಗಿ ನಿಂತಿದೆ. ಈ ಸಂದರ್ಭದಲ್ಲಿ ಪಾಸಿಟಿವ್ ಜರ್ನಲಿಸಮ್ನಿಂದ ನಮ್ಮ ದೇಶದ ಕೀರ್ತಿಯನ್ನು ಜಗತ್ತಿಗೆ ಪಸರಿಸುವಂಥ ಕಾರ್ಯ ಇವರಿಂದ ಶುಭಾರಂಭ ಆಗಲಿ ಅನ್ನೋ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಂದಿಸ್ತೇನೆ. ನಮಸ್ಕಾರ. ಜರ್ನಲಿಸಮಲ್ಲಿ ತಗೊಂಡಿರೋ ತುಂಬ ಹೆಮ್ಮೆಯ ವಿಷಯ. ನಾನು ಇದೇ ಸಂಸ್ಥೆಯಲ್ಲಿ ಓದಿರೋದು. ಈ ಥರದ ಅಚೀವ್ಮೆಂಟ್ಸ್ ಅಥವಾ ಮೂಮೆಂಟ್ಸ್ ನಮಗೆ ಸಿಗೋದು ತುಂಬ ಕಡಿಮೆ. ಅದರಲ್ಲೂ ಪತ್ರಿಕೋದ್ಯಮ ಈಗ ಇರುವ ಮೀಡಿಯಾಗಳಲ್ಲಿ ಬರುವಂಥ ಎಲ್ಲರೂ ಜರ್ನಲಿಸ್ಟ್. ಇವಾಗ ಕಂಟೆಂಟ್ ಕ್ರಿಯೇಷನ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಇಟ್ಸ್ ಈಸಿ, ಮೇಡ್ ಅವೈಲಬಲ್ ಫಾರ್ ಎವ್ರಿ ಒನ್. ಇಂಥ ಎನ್ವೈರ್ಮೆಂಟ್ ಇರೋದರಲ್ಲಿ ಓದಿ ನಮ್ಮದೇ ಆದ ಕ್ರಿಯೇಟಿವಿಟಿಯನ್ನು ಅಳವಡಿಸ್ಕೊಂಡು ಅದರಲ್ಲಿ 1ನೇ ರ್ಯಾಂಕ್ ತೆಗೆದು ಸಂಸ್ಥೆಗೆ ತುಂಬ ಒಂದು ಒಳ್ಳೆಯ ಹೆಸರು ಪರವಾಗಿ ಮಾಡಿದ್ದೀರಾ. ನಿಮಗೆ ನಿಮ್ಮ ಮುಂದಿನ ಉದ್ಯೋಗ ಅಥವಾ ಪತ್ರಿಕೋದ್ಯಮದ ಆಸಕ್ತಿಯ ಮೇಲೆ ಯಶಸ್ಸು ಸಿಗಲಿ. ವಜ್ರದುಂಬಿ ಊರು ಮತ್ತು ನಮ್ಮ ಪುತ್ತೂರು ಕಾಲೇಜ್, ವಿವೇಕಾನಂದ ಕಾಲೇಜಿಗೆ ಹೆಸರು ಬರುವಂಥ ಕೆಲಸ ಮಾಡಿ ಅಂತ ಹಾರೈಸಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದಲ್ಲಿ ಈಗ ಸ್ನಾತಕೋತ್ತರ ಸೆಕೆಂಡ್ ಇಯರ್ನಲ್ಲಿದ್ದಾರೆ. ಅವರು ಡೆಸರ್ಟೇಷನ್ ಸಲುವಾಗಿ ನನ್ನನ್ನು ಕನ್ಸಲ್ಟ್ ಮಾಡಲಿಕ್ಕೆ ಬಂದಿದ್ದರು. ಹಾಗೆ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೇನೆ. ಒಬ್ಬರು ಕವನ ಅಂತ, ಅವರು ನೆಲ್ಯಾಡಿ ಹತ್ತಿರ ಅವರ ಮನೆ. ಇನ್ನೊಬ್ಬರು ಶ್ರೀದೇವಿ ಅಂತ, ಅವರು ಹಾಸನ ಮತ್ತು ತುಮಕೂರು ಡಿಸ್ಟಿಕ್ಕಿನ ಬಾರ್ಡ್ರ್ ಅವರ ಊರು. ಹಾಗೆ ಅವರಿಬ್ಬರು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅವರ ಡೆಸರ್ಟೇಷನ್ ಆಗಲೇ ಹೇಳಿದ ಹಾಗೆ ಚೋಮನ್ ಜೋಡಿಯ ಸಿನಿಮಾ ಮತ್ತು ಚೋಮನ್ ಜೋಡಿ ಕಾದಂಬರಿ ಬಗ್ಗೆ ಮಾಡಿದ್ದಾರೆ.
ಚೋಮಂಜೋಡಿ ಕಾದಂಬರಿ 1930ರ ದಶಕದಲ್ಲಿ ಬಂದಿರುವಂಥದ್ದು. ಅದಾಗಿ ಇವತ್ತು ಚೋಮಂಜೋಡಿ ಸಿನಿಮಾ ಆಗಿ 50 ವರ್ಷ ಆಗ್ತಾ ಇದೆ. ನಾಡ್ದು ಮುಂದಿನ ವರ್ಷಕ್ಕೆ 50 ವರ್ಷ ಆಗ್ತಾ ಇದೆ. ನಾವೇನು ಮಾಡಿದ್ದೇವೆ ಅಂದರೆ ರಿಸರ್ವೇಷನ್ ಕೊಟ್ಟಾಗ ಅದರಲ್ಲಿ ಪಾತ್ರವಹಿಸಿದವರು ಇದ್ದಾರೆ, ಅದರಲ್ಲಿ ಭಾಗವಹಿಸಿದವರಿದ್ದಾರೆ ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದೆವು. ಶುರು ಮಾಡುವಾಗ ಇಡೀ ಚೋಮಂಜೋಡಿಯ ಟೀಮ್ ಇದೆಯಲ್ಲ, ಸಿನಿಮಾದ ಟೀಮು ಉಳ್ಕೊಂಡಂಥ ಒಂದು ಮನೆ ಇದೆ ಮಂಚಿ ಹತ್ರ, ಬಡವರು ಮಹಾಬಲೇಶ್ವರ ಭಟ್ ಅಂತ. ಅವರು ಸಾಧಾರಣ 85-86 ವರ್ಷದ ಪ್ರಾಯದವರು. ಇಡೀ ಟೀಮ್ ಅವ್ರ ಮನೆಯಲ್ಲಿತ್ತು. ಅವ್ರ ಹೆಂಡತಿ ಅಡುಗೆ ಮಾಡಿ ಹಾಕೋದು, ಅವರೊಟ್ಟಿಗೆ ಒಡನಾಟ ಮಾಡುವಂಥದ್ದು ಹೀಗೆಲ್ಲ ಮಾಡ್ತಿದ್ರು. ಅವರನ್ನು ಸಂದರ್ಶನ ಮಾಡಿದೆವು. ಅಲ್ಲಿಂದ ಮುಂದಕ್ಕೆ ಅಲ್ಲಿ ಪಾತ್ರವಹಿಸಿದಂಥ ಸಂಕಪ್ಪಯ್ಯನ ಪಾತ್ರ ಮಾಡಿದಂಥ ಒಬ್ಬರು ಇದ್ದಾರೆ. ಅವರು ಮಾತಾಡಕ್ಕೆ ಇಳಿದಂಗೆ ಇಳಿಬೇಕಪ್ಪ ಅವರ ಮನೆಗೆ. ಮಳೆಗಾಲದಲ್ಲಿ ಹೋದ ನಾನು ಕಾರ್ ಮೇಲೆ ಹತ್ತೋದೆಲ್ಲ ಸಂಶಯ ಆಯ್ತು ನನಗೆ. ಕೆಳಗೆ ಅವ್ರು ಹೇಳಿದ್ರು ನನ್ನ ಕಾರ್ ಹತ್ತದೆ ನಿಮ್ಮದು ಹತ್ತದೆ ಬನ್ನಿ ಅಂತ. ಅವರಿಗೆ 80 ವರ್ಷ. ಸಂಕಪ್ಪಯ್ಯನ ಪಾತ್ರ ಮಾಡಿದೆವು. ಅವರ ಮನೆಗೆ ಹೋಗಿ ಅವರ ಸಂದರ್ಶನ ಮಾಡಿದೆವು. ಆಮೇಲೆ ಮನ್ವೇಲ ಅಂತ ಒಬ್ಬ ಇದ್ದಾನೆ, ಅವನನ್ನು ಪಾತ್ರ ಮಾಡಿದ್ರು. ಇಲ್ಲೇ ಪುತ್ತೂರಲ್ಲಿದ್ದಾರೆ, ಅವರ ಸಂದರ್ಶನ ಮಾಡಿದೆವು. ನಾಗಾಭರಣ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು ಆ ಸಿನಿಮಾಕ್ಕೆ. ಹಾಗೆ ಅವ್ರು ಬೆಂಗಳೂರಿಗೆ ಹೋಗಿ ಅವರನ್ನು ಸಂದರ್ಶನ ಮಾಡಿ ಬಂದರು. ಅದು ಎಲ್ಲ ಈ ಥರದಲ್ಲಿ. ಮತ್ತು ಆ ಕಾಲದಲ್ಲಿ ಶೂಟಿಂಗ್ ಆದ ಪ್ಲೇಸ್ಗಳಿದೆ. ಪತ್ತುಮುಡಿ ಹೌಸ್ ಅಂತ, ಇವತ್ತು ಪತ್ತುಮುಡಿ ಹೋಟೆಲ್ ಇದೆಯಲ್ಲ, ಅದು ಮಂಚಿ ಹತ್ರ ಇರುವಂಥದ್ದು. ಆ ಮನೆಯಲ್ಲೇ ಶೂಟಿಂಗ್ ಆದ್ದು. ಹಾಗೆ ಆ ಮನೆಯಲ್ಲಿರುವ ಕಂಬ, ಅಲ್ಲಿರುವ ತೊಟ್ಲು ಎಲ್ಲವನ್ನೂ ಶೂಟಿಂಗ್ ಮಾಡಿ ನಾಡ್ದು ಅದರ ಡಾಕ್ಯುಮೆಂಟ್ ರೆಡಿಯಾಗಿದೆ. ಸೋಮವಾರಕ್ಕೆ ಬಹುತೇಕ ಅದನ್ನೊಂದು ಫೈನಲ್ ನಾವು ನೋಡ್ಬೇಕು, ಅದನ್ನು ಸರಿಯಾಗಿ ನಿಲ್ಲುವಂಥದ್ದು. ರಿಲೀಸ್ ಇಲ್ಲೇ ಮಾಡ್ಬೋದು. ಹಾಗಾಗಿ ಅದು ರಿಲೀಸಿಗೆ ಆಲ್ಮೋಸ್ಟ್ ರೆಡಿಯಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಹಾಗೆ ಸೋಮವಾರ ತಂದು ಕೊಡ್ತಾರೆ. ಅದನ್ನು ಒಮ್ಮೆ ನೋಡಿ ಪರಿಶೀಲನೆ ಮಾಡಿ ಸಣ್ಣ ಪುಟ್ಟ ಕರೆಕ್ಷನ್, ನಮ್ಮ ದೃಷ್ಟಿ ಬೇರೆ ಇರುತ್ತೆ ಸ್ವಲ್ಪ. ಹಾಗೆ ಅದನ್ನು ನೋಡಿ ಅದನ್ನು ಫೈನಲ್ ಮಾಡಿ ರಿಲೀಸ್ ಮಾಡ್ತೇವೆ ಅಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಅದೊಂದು ದಾಖಲೆ. 50 ವರ್ಷದ ನಂತರ ಒಂದು ಸಿನಿಮಾದ ಶೂಟಿಂಗ್ ಆದಂಥ ಪ್ಲೇಸ್ಗಳನ್ನೆಲ್ಲ ಹೋಗಿ ನೋಡಿ ಆ ಪಾತ್ರಗಳು ಮಾತಾಡಿಸುವಂಥವೆಲ್ಲ ಅದೊಂದು ದಾಖಲೆ. ಹಾಗೆ ಅದನ್ನು ಆಕೆ ಮಾಡಿದ್ದಾಳೆ. ಅವಳ ಥೀಸಿಸ್ಸು 185 ಪುಟ ಅಲ್ಲ, 185 ಪುಟ ಆಗಿದೆ. ಒಂದು ಡೆಸರ್ಟೇಷನ್ PhD ಥೀಸಿಸ್ ಅದಾಗಿದೆ. ಅಷ್ಟು ಚೆಂದ ಮಾಡಿದ್ದಾಳೆ. ಹಾಗೆ ಈಗೆಲ್ಲ ನೀವೆಲ್ಲ ಹಿರಿಯರೆಲ್ಲ ಸೇರಿ ಅವಳಿಗೊಂದು ಗೌರವ ಸಲ್ಲಿಸಬೇಕು ಅಂತ ಕೇಳಿಕೊಳ್ತೇನೆ. ಆಕೆ ಸುದ್ದಿ ಪತ್ರಿಕೆಯಲ್ಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ಲು. ಅದರಲ್ಲಿ ಆ್ಯಂಕರ್ ಆಗಿ ವರ್ಕ್ ಮಾಡ್ತಿದ್ಲು, ಪೇಪರ್ ವರ್ಕ್ ಮಾಡ್ತಿದ್ಲು. ಹಾಗೆ ಸುದ್ದಿಯವರಿಗೂ ಅದೊಂದು ವಿಶೇಷವಾದಂಥ ಒಂದು ಹೆಮ್ಮೆಯ ವಿಷಯ ಈ ಸಂಗತಿ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.